ನಮಸ್ತೆ. ಭಾವತೀರಯಾನ ನಮ್ಮೂರಿನವರದ್ದೇ ಒಂದು ಬಹಳ ಉತ್ತಮ ಒಂದು ಸಿನಿಮಾ ಆಗಿ ಮೂಡಿ ಬಂದಿದೆ. ಒಳ್ಳೆಯ ಸಿನಿಮಾಟೋಗ್ರಫಿ ಇದೆ. ಒಳ್ಳೆಯ ಒಂದು ಕಥೆಯನ್ನು ಹಂತ ಹಂತವಾಗಿ ಚೆನ್ನಾಗಿ ಮೂಡಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಭಾವತೀರಯಾನ ಬಹಳ ಭಾವಪೂರ್ಣವಾಗಿತ್ತು. ಹಿರಿಯರಿಗೆ ಕೊಡಬೇಕಾದ ಪ್ರಾಮುಖ್ಯತೆ, ಅದರ ಜೊತೆಗೆ ನಾವು ಜೀವನದಲ್ಲಿ ಏನು ಕಲಿಬೇಕು, ಏನನ್ನು ಬಿಟ್ಟು ಮುಂದೆ ಹೋಗಬೇಕು, ಎಲ್ಲ ವಿಚಾರವನ್ನು ಬಹಳ ಸವಿವರವಾಗಿ ಹೇಳಿದ್ದೀರಿ. ಭಾವತೀರಯಾನ ಒಳ್ಳೆ ಮೂವಿ ಮತ್ತು ಜನಪ್ರಿಯ ಮೂವಿಯಾಗಿ ಅಭಿವೃದ್ಧಿ ಹೊಂದಿ ಒಳ್ಳೆ ಒಂದು ಕಲೆಕ್ಷನ್ ಆಗಲಿ ಅಂತ ಹಾರೈಸ್ತೆ. ಮೂವಿ ಒಳ್ಳೆದಿತ್ತು. ಇಟ್ ವಾಸ್ ಒಂದು ನ್ಯೂ ಕಾನ್ಸೆಪ್ಟ್, ನ್ಯೂ ಸ್ಟೋರಿ, ಒಳ್ಳೆ ಡೈರೆಕ್ಷನ್ಸ್ ಎಲ್ಲ ಒಳ್ಳೆದಿತ್ತು. ಇಟ್ ವಾಸ್ ವೆರಿ ಗುಡ್. ಪ್ರಯತ್ನದಲ್ಲಿ ಶ್ರೀಯುತ ಶೈಲೇಶ್ ಅಂಬೇಕಲ್ ಅವರು, ಮಯೂರ್ ಅಂಬೇಕಲ್ ಅವರು ತುಂಬ ಚೆನ್ನಾಗಿ ಈ ಒಂದು ಸಿನಿಮಾವನ್ನು ಉಣಬಡಿಸಿದ್ದಾರೆ. ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಹೊಸ ಮುಖಗಳ ಪರಿಚಯ ಮತ್ತು ಹೊಸ ಪ್ರಯತ್ನ ಭಾಳ ನವಿರಾಗಿ ಹೋಗಿದೆ. ಚೆನ್ನಾಗಿ ಮೂಡಿದೆ. ಒಳ್ಳೆ ಪ್ರಯತ್ನ. ಬಹಳ ಅತ್ಯುತ್ತಮ ಚಿತ್ರ ನಿರ್ದೇಶನ ಮಾಡಿದ್ದಾರೆ ಮಯೂರ್ ಅಂಬೇಕಲ್. ಹೀರೋ ಕೂಡ ಅತ್ಯಂತ ಫಸ್ಟ್ ಟೈಮ್ ಹಾಗೆ ಚಂದ ಆ್ಯಕ್ಟ್ ಮಾಡಿದ್ದಾರೆ. ಮೇಡಮ್ಗೆ ನಮಗೆ ಸೈಲೆಂಟಾಗಿ ತುಂಬ ಸ್ಟೋರಿ ನವಿರಾಗಿ. ಹೇಗಾಯಿತು ಸಿನಿಮಾ? ಚಂದಿತ್ತಾ? ಓಕೆ. ಏನು ಖುಷಿ ಆಯಿತು? ಚಿತ್ರ ಖುಷಿ ಆಯಿತಾ? ಆ್ಯಕ್ಟಿಂಗ್ ಖುಷಿ ಆಯಿತಾ? ಯಾವುದು ಖುಷಿ ಆಯಿತಾ? ಆ್ಯಕ್ಟಿಂಗ್ ಖುಷಿ ಆಯಿತಾ? ಎಲ್ಲ ಖುಷಿ ಆಯಿತು. ಓಕೆ. ಚೆನ್ನಾಗಿದೆ, ಎಲ್ಲ ನೋಡುವಂಥದ್ದಾಗಿ ಚೆನ್ನಾಗಿದೆ. ಸೂಪರ್ ಆಗಿತ್ತು. ಲಾಸ್ಟಿಗೆ ಸ್ವಲ್ಪ ನಮಗೆ ಸಹ ಬೇಜಾರಾಯಿತು. ಚೆನ್ನಾಗಿದೆ. ಎಮಿಷನ್ ಇತ್ತು. ಸೂಪರ್. ಭಾವತೀರಯಾನ ಸೂಪರ್. ತೇಜಸ್ ಆ್ಯಂಡ್ ಮಯೂರ ಡೈರೆಕ್ಟರ್ ಸೂಪರ್ ಆಗಿದೆ. ಒಂದು ಭಾವನೆಗಳು ತುಂಬ ಅರ್ಥ ಆಗ್ತದೆ. ಅಂದರೆ ಮನಸ್ಸಿಗೂ ಬಂದ ಖುಷಿ. ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಇಮೋಷ್ನಲ್ ಆಯಿತು. ಇದೆಲ್ಲ ಹೆಲ್ಪ್ ಆಗ್ತದೆ, ಎಸ್ಪೆಷಲಿ ನಮ್ಮ ಜನರೇಷನ್ಗೆ. ಟ್ರೂ. ವೆರಿ ನೈಸ್. ತುಂಬ ಚೆನ್ನಾಗಿತ್ತು. ಓಕೆ. ನಿಮಗೆ? ಸೂಪರ್. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಳ್ಳೆಯ ಮೂವಿ, ಖಂಡಿತವಾಗಿಯೂ ಒಮ್ಮೆ ನೋಡಬಹುದು. ಲಾಸ್ಟ್ ಪಾರ್ಟ್ ಆಫ್ ದ ಮೂವಿ ವಾಸ್ ವೆರಿ ಬ್ಯೂಟಿಫುಲ್ ಅಂತ ನನಗನ್ನಿಸ್ತು. ಭಾವನೆಗಳ ಮಹಾಪೂರ ಅಂತ ನನಗನ್ನಿಸ್ತು. ಇನ್ನೂ ಒಳ್ಳೆಯ ಸಿನಿಮಾಗಳು ಅವರಿಂದ ಬರಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಮೂವಿ ಚಂದ ಇತ್ತು, ಮತ್ತು ನನಗೆ ಇಷ್ಟ ಆಯಿತು. ಭಾವತೀರಯಾನ ಸಿನಿಮಾ ವೀಕ್ಷಿಸಿದೆ. ನನ್ನ ನಿರೀಕ್ಷೆಗಿಂತ ಉತ್ತಮವಾಗಿ ಮೂಡಿ ಬಂದಿದೆ. ಒಬ್ಬ ಕನಸು ಕಂಡು ಆ ಕನಸನ್ನು ನನಸಾಗಿಸುವುದು ಈ ಚಿತ್ರರಂಗದಲ್ಲಿ ಸುಲಭದ ಮಾತಲ್ಲ, ಅಥವಾ ಅತಿ ದೊಡ್ಡ ಸಾಹಸ. ಅಂತಹ ಸಾಹಸದಲ್ಲಿ ಈ ಯುವ ನಿರ್ದೇಶಕ, ಸಂಗೀತ ನಿರ್ದೇಶಕ ಯಶಸ್ವಿಯಾಗಿದ್ದಾರೆ. ಅವನಿಗೆ ಪೂರ್ವಕವಾದ ಅಭಿನಂದನೆಗಳು ಮತ್ತು ಪ್ರಾಂಜಲ ಮನಸ್ಸಿನ ಅಭಿನಂದನೆಗಳು. ಖಂಡಿತವಾಗಿಯೂ ಇನ್ನು ಮುಂಬರುವ ದಿನಗಳಲ್ಲಿ ಆತ ಒಂದು ದಾಖಲೆಯನ್ನು ನಿರ್ಮಿಸ್ತಾನೆ ಅನ್ನುವಂಥ ಒಂದು ಭರವಸೆಯನ್ನು ಮೂಡಿಸಿದ್ದಾನೆ. ನಟನೆ ಇರ್ಬೋದು, ಚಿತ್ರೀಕರಣ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು, ಸಂಭಾಷಣೆ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಈ ಸಿನಿಮಾ ದಿಗ್ವಿಜಯ ಸಾಧಿಸಿದೆ. ನನ್ನ ಆಕ್ಷೇಪವಿರುವುದು, ಕನ್ನಡ ಚಿತ್ರರಂಗವನ್ನು ಯಾವುದೋ ಕಪಿಗೋಷ್ಠಿ ಇಂಥ ಚಿತ್ರಗಳು ಜನಸಾಮಾನ್ಯರಿಗೆ ರೀಚ್ ಆಗದ ರೀತಿಯಲ್ಲಿ ನಿಯಂತ್ರಿಸ್ತದೆ ಅನ್ನುವಂಥ ಒಂದು ಸಂಶಯ ಇವತ್ತು ನನ್ನನ್ನು ಕಾಡಿದೆ. ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡುವ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತದೆ. ಅರಿಯದೆ ಹೊಳೆದಿದೆ ಕನಸ ಕನ್ನಡಿ, ಪ್ರೀತಿಯ ಪುಟದಲ್ಲಿ ಇದುವೆ ಮುನ್ನುಡಿ. ಅರಿಯದೆ ಹೊಳೆದಿದೆ ಕನಸ ಕನ್ನಡಿ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.